ಮಾಧ್ಯಮದ ಜವಾಬ್ದಾರಿಯ ನೆಲೆಯಲ್ಲಿ ಜನಪರ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿರುವ ನಮ್ಮ ಟಿವಿ ಮಂಗಳೂರು ನಗರದಲ್ಲಿ ನಡೆಯುತ್ತಿರುವ ಮಟ್ಕಾ ದಂಧೆಯ ಸಚಿತ್ರ ವರದಿಯನ್ನು ಕಳೆದ ವಾರಾಂತ್ಯ ಪ್ರಸಾರ ಮಾಡಿತ್ತು. ಮಧ್ಯಮ ವರ್ಗದ ನಾಗರಿಕರು ತಮ್ಮ ದಿನದ ದುಡಿಮೆಯನ್ನು ಹಾಳು ಮಾಡುವ ಮಟ್ಕಾ ದಂಧೆಯ ಕುರಿತಾಗಿ ಮಾಡಿದ ಸುದ್ದಿಯನ್ನು ಗಂಭೀರವಾಗಿ ತೆಗೆದುಕೊಂಡ ಪೊಲೀಸ್ ಇಲಾಖೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ಸೂಚನೆಯ ಮೇರೆಗೆ ನಗರದ ಹಲವೆಡೆ ನಡೆಯುತ್ತಿದ್ದ ಮಟ್ಕಾ ಕೇಂದ್ರಗಳ ಮೇಲೆ ದಾಳಿ ನಡೆಸಿದರು. ಪ್ರಸ್ತುತ ನಗರದಲ್ಲಿ ಮಟ್ಕಾ ದಂಧೆ ನಡೆಯುತ್ತಿದ್ದ ಕೇಂದ್ರಗಳು ಮುಚ್ಚುತ್ತಿದ್ದು ಮಧ್ಯಮ ವರ್ಗದ ಕುಟುಂಬಗಳ ಮಹಿಳೆಯರು ನಿಟ್ಟುಸಿರು ಬಿಡುವಂತಾಗಿದೆ. ನಮ್ಮ ಪ್ರಯತ್ನಕ್ಕೆ ಶೀಘ್ರವಾಗಿ ಸ್ಪಂದಿಸಿದ ಪೊಲೀಸ್ ಕಮಿಷನರ್ ಅವರನ್ನು ಕೂಡ ನಾಗರಿಕರು ಶ್ಲಾಘಿಸಿದ್ದು, ಇಂತಹ ಪ್ರಾಮಾಣಿಕ ಅಧಿಕಾರಿಗಳು ಇರುವುದರಿಂದ ಜನ ಶಾಂತಿಯಿಂದ ನೆಲೆಸುವಂತಾಗಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಸದ್ಯ ಮುಚ್ಚಿರುವ ಮಟ್ಕಾ ದಂಧೆ ಕೆಲವು ದಿನಗಳ ಬಳಿಕ ಮತ್ತೆ ಪ್ರಭಾವಿಗಳ ಪ್ರಭಾವದಿಂದ ತೆರೆಯುವ ಸಾಧ್ಯತೆ ಬಗ್ಗೆ ಸುಳಿವು ಸಿಕ್ಕಿದ್ದು, ನಮ್ಮ ಟಿವಿ ಜನರ ಪರವಾಗಿ ಮತ್ತೆ ಈ ಬಗ್ಗೆ ಜನಜಾಗೃತಿ ವರದಿಯನ್ನ ಮಾಡಲಿದೆ.